ಟಿಕೆಟ್ ನೀಡೋದಾಗಿ ಉದ್ಯಮವನ್ನು ವಂಚಿಸಿದ ಚೈತ್ರ ಕುಂದಾಪುರ ವಿಚಾರವಾಗಿ ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆಯನ್ನು ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಬಿಜೆಪಿಯಲ್ಲಿ ಹಣವೇ ಪ್ರಧಾನ ಅಲ್ಲ, ಹಾಗಿದ್ರೆ ಬೈಂದೂರಿನ ಟಿಕೆಟ್ ಬಡ ಕಾರ್ಯಕರ್ತನಿಗೆ ಸಿಗ್ತಾ ಇರಲಿಲ್ಲ, ಸುಳ್ಯದ ಟಿಕೆಟ್ ಬಡ ಮಹಿಳೆ ಭಾಗೀರಥಿಗೆ ಸಿಗ್ತಾ ಇರಲಿಲ್ಲ. ನಳಿನ್ ಕುಮಾರ್ ಕಟೀಲ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಸುನಿಲ್ ಕುಮಾರ್, ಪ್ರತಾಪ್ ಸಿಂಹ ನಾಯ್ಕ್ ಅವರು ಕೂಡ ನಾಯಕರಾಗ್ತಾ ಇರಲಿಲ್ಲ. ನೂರಾರು ಬಡ ಕಾರ್ಯಕರ್ತರು ನಮ್ಮಲ್ಲಿ ಎಂಪಿ ಎಂಎಲ್ಎ ಆಗ್ತಾ ಇರಲಿಲ್ಲ. ಇಲ್ಲಿ ಗೋವಿಂದ ಬಾ ಪೂಜಾರಿ ಅವರನ್ನ ಮೋಸ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂತ ಬುದ್ಧಿವಂತರ ಜಿಲ್ಲೆಯಲ್ಲೇ ಜನ ಮೋಸ ಹೋಗ್ತಿದ್ದಾರೆ. ಅವ್ರು ನೇರವಾಗಿ ನಮಗೆ ಫೋನ್ ಮಾಡಿದ್ರು, ಬಿಜೆಪಿ ನಾಯಕರು ಫೋನ್ಗೆ ಸಿಗ್ತಾ ಇದ್ರು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರ ಜೊತೆ ತುಳುವಲ್ಲಿ ಮಾತಾಡ್ತಾ ಇದ್ರು. ಯಾರೇ ಆದ್ರೂ ಸೂಕ್ತ ತನಿಖೆ ನಡೆದು ಕ್ರಮ ಆಗಲಿ, ಯಾರ್ದೋ ಹೆಸರು ಹೇಳಿ ಇಂಥ ಕೆಲಸವನ್ನ ಮಾಡೋದು ಬೇಡ, ಸಮಗ್ರ ತನಿಖೆ ಆಗಲಿ ಅಂತ ಸಿಟಿ ರವಿ ಹೇಳಿದ್ರು. ನೋಡಿ, ಬಹಿರಂಗ ಆಗಬೇಕು, ಎನ್ಕ್ವೈರಿ ಆಗಬೇಕು, ಸರಿಯಾದ ರೀತಿ ಎನ್ಕ್ವೈರಿ ಆಗಬೇಕು, ಯಾರ್ಯಾರಿದ್ದಾರೆ ಎಲ್ಲ ಬಹಿರಂಗ ಆಗಬೇಕು. ಮೋಸ ಹೋಗುವವರಿಗೆ ಒಂದು ಪಾಠ ಆಗಬೇಕು. ಮೋಸ ಮಾಡೋರಂತೂ ಇದ್ದೇ ಇರ್ತಾರೆ ಎಲ್ಲ ಕಾಲಕ್ಕೂ. ಮೋಸ ಹೋಗುವವರಿಗೆ ಒಂದು ಪಾಠ ಆಗಬೇಕು. ಬಿ ಜೆ ಪಿಯಲ್ಲಿ ಇಂಥದ್ದು ನಡೆಯೋದಿಲ್ಲ. ಈ ಆಧಾರದಲ್ಲಿ ಟಿಕೆಟ್ ಕೊಟ್ಟಂಥ ಒಂದು ಉದಾಹರಣೆಯೂ ಕೂಡ ಬಿ ಜೆ ಪಿಯಲ್ಲಿ ಇಲ್ಲ. ಮತ್ತು ಈ ಯಾವುದೇ ಹಿನ್ನೆಲೆಯಲ್ಲಿ ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ. ಹಣವೇ ಪ್ರಧಾನ ಆಗಿದ್ದರೆ ಬೈಂದೂರಿನ ಟಿಕೆಟು ಒಬ್ಬ ಬಡ ಕಾರ್ಯಕರ್ತನಿಗೆ ಸಿಗ್ತಿರಲಿಲ್ಲ. ಹಣವೇ ಪ್ರಧಾನ ಆಗಿದ್ದರೆ ಸುಳ್ಯದಲ್ಲಿ ಭಾಗೀರಥಿ ಮರುಳಿ ಅವರಿಗೆ ಸಿಗ್ತಿರಲಿಲ್ಲ. ಶಿವಮೊಗ್ಗದಲ್ಲಿ ಚನ್ನಬಸಪ್ಪನವರಿಗೆ ಸಿಗ್ತಿರಲಿಲ್ಲ. ಹಣವೇ ಪ್ರಧಾನ ಆಗಿದ್ದರೆ ಸಿಟಿ ರವಿ, ಸುನಿಲ್ ಕುಮಾರು, ನಮ್ಮ ಶ್ರೀನಿವಾಸ್ ಪೂಜಾರು, ಹರೀಶ್ ಪೂಜಾ, ನಳಿನ್ ಕುಮಾರ್ ಕಟೀಲು, ಇಂತಹ ಪ್ರತಾಪ್ ಸಿಂಹ, ಇಂತಹ ನೂರಾರು ಜನ ಕಾರ್ಯಕರ್ತರು. ಇನ್ನು ಮಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಕರ್ನಾಟಕದಲ್ಲಿ ಸರ್ಕಾರ ಬಂದು 4 ತಿಂಗಳಾಗ್ತಾ ಬಂತು. ಆರಂಭದಲ್ಲಿ ಸರ್ಕಾರ ತಪ್ಪು ಹೆಜ್ಜೆಗಳನ್ನು ಇಟ್ಟಿದೆ. ಅಧಿಕಾರ ಕೊಟ್ಟ ತಪ್ಪಿಗೆ ಬೆಲೆ ಏರಿಕೆ ಬಿಸಿ ಜನರಿಗೆ ತಟ್ಟಿದೆ. ವಿದ್ಯುತ್ ಅಬಕಾರಿ ನೋಂದಣಿ ಸಂಬಂಧಪಟ್ಟಂತಹ ಶುಲ್ಕಗಳು, ಬಸ್ ದರ ಹೆಚ್ಚಳಾಗಿದೆ. ಇದರ ಜೊತೆಗೆ ಬರವು ನಮ್ಮನ್ನ ಕಾಡ್ತಾ ಇದೆ. ಕಾಕತಾಳಿಯೋ ಕಾಲ್ಗುಣವೋ ಗೊತ್ತಿಲ್ಲ. ಕಾಂಗ್ರೆಸ್ ಬಂದಾಗ ಬರ ಇರುತ್ತೆ. ಇದು ಕಾಕತಾಳಿ ಅಂತ ಹೇಳಲ್ಲ, ಇದು ಕಾಂಗ್ರೆಸ್ ಕಾಲ್ಗುಣವೂ ಹೌದು. ನಾನು ಮೂಢನಂಬಿಕೆ ಅನ್ನಲ್ಲ, ಇದು ಅವರ ಕಾಲ್ಗುಣ ಅನ್ನೋ ಸಂಶಯ ಕಾಡ್ತಿದೆ. ಹಿಂದಿನ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲೂ ಬರ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರು. ಒಂದು ಸರ್ಕಾರವನ್ನ ಪೂರ್ಣ ಪ್ರಮಾಣದಲ್ಲಿ ಅವರನ್ನ ಅಸೆಸ್ ಮಾಡುವ ಸಮಯ ಅಂತ ನಾನು ಭಾವಿಸೋದಿಲ್ಲ. ಅದರ ಆರಂಭದ ಹೆಜ್ಜೆಗಳು ಅವರು ತಪ್ಪು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನೋದು ಬಹಳ ನಿಶ್ಚಿತ. ಅವರಿಗೆ ಅಧಿಕಾರ ಕೊಟ್ಟ ತಪ್ಪಿಗೆ ಬೆಲೆ ಏರಿಕೆಯ ಬರೆಯನ್ನು ರಾಜ್ಯದ ಜನ ಅನುಭವಿಸಬೇಕಾಗಿದೆ. ವಿದ್ಯುತ್ ಶಕ್ತಿ ಬೆಲೆ ಏರಿಕೆ ಮಾಡಿದ್ರು, ಅಬ್ಕಾರಿ ಶುಲ್ಕದ ಹೆಚ್ಚಳ ಮಾಡಿದ್ರು, ನೋಂದಣಿ ಶುಲ್ಕ ಸ್ಟಾಂಪ್ ಡ್ಯೂಟಿಯ ಹೆಚ್ಚಳ ಮಾಡಿದ್ರು, ಬಸ್ ದರದ ಏರಿಕೆ ಮಾಡಿದ್ರು. ಈ ಬೆಲೆ ಏರಿಕೆಯ ಜೊತೆಗೆ ಬರವು ಕೂಡ ನಮ್ಮ ರಾಜ್ಯವನ್ನು ಕಾಡ್ತಾ ಇದೆ. ಬಳಿಕ ಮಾತನಾಡಿದ ಸಿಟಿ ರವಿ, ಈದ್ಗಾ ನಗರ ಪಾಲಿಕೆಯ ಮೈದಾನ, ಅದರ ವಿರುದ್ಧ ಕೋರ್ಟಿಗೆ ಹೋಗಿದ್ದೆ ತಪ್ಪ. ಅಂಜುಮನ್ ಇಸ್ಲಾಂ ಕೋರ್ಟಿಗೆ ಹೋಗಿದ್ದೆ ಕೋಮುವಾದಿ ಮನಸ್ಥಿತಿ. ಕಾಂಗ್ರೆಸ್ ಬಂದಾಗ ಈ ಕೋಮುವಾದಿ ಶಕ್ತಿಗಳು ಎದ್ದು ಕೂರುತ್ತವೆ. ಅಲ್ಲಿ ಅನುಮತಿ ಕೊಡೋದು ಬಿಡೋದು ಪಾಲಿಕೆಗೆ ಬಿಟ್ಟ ವಿಚಾರ. ಈ ನಡುವೆ ಕೊಡಬೇಡಿ ಅಂತ ಕೋರ್ಟಿಗೆ ಹೋಗಲು ಇವರು ಯಾರು ಅಂತ ಹೇಳಿದರು. ನಗರ ಪಾಲಿಕೆ ಮೈದಾನ ಹಿಂದೆನೂ ಕೂಡ ಅನುಮತಿ ಕೊಟ್ಟಿತ್ತು. ಅಲ್ಲಿ ಇಡಬಾರ್ದು ಅಂತ ಅಂಜುಮನ್ ಇಸ್ಲಾಮಿಯ ಕೇಳಿದ್ದೇ ತಪ್ಪು. ಕೇಳಿದ್ದೇ ಅವರ ಕೋಮುವಾದಿ ಮನಸ್ಥಿತಿಯನ್ನು ತೋರಿಸುತ್ತೆ. ನ್ಯಾಯಾಲಯ ಈಗ ಅನುಮತಿಯನ್ನು ಕೊಟ್ಟಿದೆ. ನ್ಯಾಯಾಲಯ ಕೊಟ್ಟ ಮೇಲೆ ಬೇರೆ ಪ್ರಶ್ನೆ ಏನು ಬಂತು? ಯಾಕೆ ಕಾಂಗ್ರೆಸ್ ಬಂದಾಗಲೇ ಈ ಕೋಮುವಾದಿ ಶಕ್ತಿಗಳೆಲ್ಲ ಎದ್ದು ಕೂತ್ಕೋತವೆ ಅಂದ್ರೆ, ಆ ಕೋಮುವಾದಿ ಶಕ್ತಿಗಳಿಗೆ ಅನ್ಸುತ್ತೆ ಕಾಂಗ್ರೆಸ್ ಇದ್ರೆ ನಮ್ದೆಲ್ಲವೂ ನಡೆಯುತ್ತೆ ಅಂತ ಹೇಳಿ, ಅದಕ್ಕಾಗಿ ಎದ್ದು ಕೂತ್ಕೊಳ್ತಾರೆ. ಇನ್ನು ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಮಾತನಾಡಿದ ಸಿಟಿ ರವಿ, ನಾವು ಪರಿಷತ್ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ವಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅಂತಿಮ ಆಗಿಲ್ಲ. ಹಾಗಾಗಿ ಅದು ವರಿಷ್ಠರ ತೀರ್ಮಾನ. ನಾವು ಯಾವುದೇ ಚುನಾವಣೆಗೆ ನಮ್ಮ ಹಂತದಲ್ಲಿ ಸಿದ್ಧರಾಗ್ತೀವಿ.
ಈ ಮೈತ್ರಿ ವಿಚಾರದಲ್ಲಿ ವರಿಷ್ಠರ ನಡೆ ಮುಖ್ಯವಾಗಿದೆ. ಬಿಜೆಪಿಯ ಮಾಜಿ ಕಾರ್ಪೊರೇಟರ್ಗಳು ಸದಸ್ಯರು ಕಾಂಗ್ರೆಸ್ ಸೇರಿದ್ದಾರೆ ಅಂತ ಹೇಳಿದರು. ಈ ಕ್ಷೇತ್ರ ಆದಾಗ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಆದಾಗ ನಿರಂತರವಾಗಿ ಕಳೆದ 6 ಅವಧಿಗಳಿಂದ ಪದವೀಧರ ಕ್ಷೇತ್ರವನ್ನು ನಾವು ಗೆಲ್ತಾ ಇದ್ದೀವಿ, ನಿರಂತರವಾಗಿ ಗೆದ್ದಿದ್ದೇವೆ. ಶಿಕ್ಷಕರ ಕ್ಷೇತ್ರ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ಗಳು ಸದಸ್ಯರು ಕಾಂಗ್ರೆಸ್ ಸೇರಿದ್ದಾರೆ. ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಆದರೆ ಈ ಆಪರೇಷನ್ ಮಾಡ್ತಾ ಇರೋದು ಕಾಂಗ್ರೆಸ್, ಇದು ಇನ್ನೊಂದು ದಿವಸ ಅವರಿಗೆ ತೆರಿಗೆ ಬೀಳುತ್ತೆ ಅನ್ನೋ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಸಿಟಿ ರವಿ ಹೇಳಿದರು.